ರಾಜ್ಯ ಸರ್ಕಾರವು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ 6 ತಿಂಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಮುಂದಿನ 1.5 ವರ್ಷದಲ್ಲಿ ಇನ್ನಷ್ಟು ಸಾಧನೆ ಮಾಡಲಾಗುವುದು. ಈ ಮೂಲಕ 24 ಗಂಟೆಗಳ ಕಾಲ ಜನಪರ ಕೆಲಸ ಮಾಡಲಾಗುವುದು. ಅಭಿವೃದ್ಧಿಯ ಚಿಂತನೆಗಳು ಹೊರತು ವಿಪಕ್ಷ ನಾಯಕರ ಆರೋಪಕ್ಕೆ ಉತ್ತರಿಸಲ್ಲ. ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಆರು ತಿಂಗಳು ಪೂರೈಸಿದಂಥ ಒಂದು ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಅನೇಕ ಪತ್ರಿಕೆಗಳಲ್ಲಿ ಕೂಡ ಭಾಳ ಅವರಿಗೆ ಅತ್ಯುನ್ನತವಾದ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಇನ್ನೂ 1 ವರ್ಷ 3 ತಿಂಗಳ ಕಾಲ ಏನೇನು ನಾವು ರಾಜ್ಯದಲ್ಲಿ ಕಲ್ತ್ಕೊಂಡು ಬಂದ ಕೆಲಸಗಳು ಮಾಡಬೇಕು ಅದನ್ನು ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ. ನಾವೆಲ್ಲ ಸಚಿವ ಸಂಪುಟದಲ್ಲಿ ನಾವೆಲ್ಲ ಸಹೋದ್ಯೋಗಿಗಳು 24x7 ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಅವ್ರ ಜೊತೆಗೂ ಅವರ ಮಾನ್ಯ ಮುಖ್ಯಮಂತ್ರಿಯವರು ಕೈಯನ್ನು ಬಲಗೊಳಿಸುವಂಥ ಕೆಲಸ, ಅವ್ರು ಏನು ಆದೇಶಗಳನ್ನು ಕೊಡ್ತಾರೆ ಆದೇಶಗಳನ್ನು 24 ಗಂಟೆ ಕೆಲಸಗಳ ಜಿಲ್ಲೆಗಳಲ್ಲಿರ್ಬೋದು, ಕ್ಷೇತ್ರಗಳಲ್ಲಿರ್ಬೋದು, ಏನೇನು ಹೇಳ್ತಾರೆ ಮಾಡುವಂಥ ಕೆಲಸ ಖಂಡಿತವಾಗುತ್ತೆ. ಈಗ ನಮ್ಮ ರಾಜೇಶ್ ನಾಲ್ಕು ಬಂದಿದ್ರು, ಸುಮಾರು 40.75 ಕೋಟಿ ರೂಪಾಯಿ ಕುಡಿಯುವ ನೀರು ಯೋಜನೆ ಬೇಕು ಅಂತ ನಾನು ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಹಂಗೆ ಫೋನ್ ಮಾಡಿ ನೋಡೋದನ್ನು ಇಮಿಡಿಯೇಟ್ಲಿ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟೆ. ಹಾಗಾಗಿ ನಮಗೆ ಅಭಿವೃದ್ಧಿ ಚಿಂತನೆ ಹೊರತು ಬೇರೆ ಚಿಂತನೆ ಇಲ್ಲ. ಯಾರೋ ಹೇಳ್ತಾರೆ ವಿರೋಧ ಪಕ್ಷದವರು ಅಂತ ಹೇಳ್ತಾರೆ, ಅದಕ್ಕೆ ನಾವು ತಪ್ಪೋಕ್ಕಂಥ ಕೆಲಸ ಏನೂ ಇಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ಖಂಡಿತವಾಗಿ ಜನರ ಪರವಾಗಿ ಜನರ ಅಭಿವೃದ್ಧಿಗೆ ಕೆಲಸವನ್ನು ಮಾಡೋ ಕೆಲಸ ಮಾಡ್ತಾರೆ. ಮುಂದೆ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SES College of Nursing Science, Karnataka Ayurveda Medical College Hospital and hostels in an independent building. SES College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pindasveda Shirodhara, Valukasveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangalore.